ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇಲ್ಲಿನ ವಿಷಯದ ಬಣ್ಣ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಕ್ಯೂರಿಂಗ್ ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲಿನ ವಿಷಯದ ಬಣ್ಣ ನಮ್ಮತ್ತೆ ಕಾಂಕ್ರೀಟ್ ಮಾಡುವ ನಮ್ಮ ಇರ್ಲಿಕ್ಕೆ ಅವರು ಸ್ಲ್ಯಾಬ್ ಅವರು ಕಾಲಮ್ ಬೀಮ್ ಅವರು ಪ್ರತಿಯೊಂದಕ್ಕೆ ನಮ್ಮತ್ತೆ ಕಾಂಕ್ರೀಟ್ ಪಾಡ್ತಾನಕ ಮನದಲ್ಲಿ ಕ್ಯೂರಿಂಗ್ ಡೇಸ್ ಇತ್ತು. ಕ್ಯೂರಿಂಗ್ ಡೇಸ್ ಮಿನಿಮಮ್ 8 ದಿನ ಕ್ಯೂರಿಂಗ್ ಪಾಡ್ ಪಂಡ ಒಂಜಿ ನಮ್ಮ ಬೀಮ್ ಪಾಡಿನ ಅಥವಾ ನಮ್ಮ ಸ್ಲ್ಯಾಬ್ ಒಂದು ಪಾಡಿಯಲ್ಲ ಅಂತ ಕಾಲಮ್ ಪಾಡಿನ ಮಿನಿಮಮ್ ಕ್ಯೂರಿಂಗ್ ಪೀರಿಯಡ್ ಪಂಡ ಬೀಮ್ ಕಾಲಮ್ ಮುಂದಿತ್ತು ಮಿನಿಮಮ್ 7 days ನಮ್ಮ ಕ್ಯೂರಿಂಗ್ ಮನ್ಪಡೋದು ಅಂಚೆ ನಮ್ಮ ಈ ದಕ್ಷಿಣ ಕನ್ನಡ ವೆದರ್ ಪರ್ ಡೇ ಮೂಜಿ ಟೈಮ್ ಕ್ಯೂರಿಂಗ್ ಮನ್ಪಡೋದು ಪಂಡ ಒಂದು ಬಲ್ಕ್ ಮನ್ಪಡು ಒಂಜಿ ಮಧ್ಯಾಹ್ನ ಮನ್ಪಡು ಅಂಚೆನೆ ಬೈಯಗ್ ಟೈಮ್ ಮೂಜೆ 4 ಮಂತ್ನ ತೊಂದರೆ ಇತ್ತು ಅಲ್ಲ ಜಾಸ್ತಿ ಸ್ಟ್ರೆಂತ್ ದಿಕ್ಕು ಕಾಂಕ್ರೀಟಿಗೆ ಅಂಚನೆ ಮಿನಿಮಮ್ ಇಂತ ನಮ್ಮ ಸ್ಲ್ಯಾಬ್ ಪಾಡಿ ಅಂತ ಸ್ಲ್ಯಾಬ್ ಪಾಡ ಮಿನಿಮಮ್ 14 days ಉಂಟು ನಮ್ಮ IAS ಕೋಡ್ ಪ್ರಕಾರ ಮಿನಿಮಮ್ 15 to 21 days ಇತ್ತೆ ಕೆಲವೊಂದಿಟ್ಟು 14 days ಜಾಸ್ತಿ ಕ್ಯೂರಿಂಗ್ ನೀರು ಒರಿಪದ್ದಿನ ಈ 14 ದಿನ ನೀರು ಅನ್ಕೊಳ್ಳಿ ಈಚಿನ ಜಾಸ್ತಿ ಐ ಸ್ಟ್ರೆಂತ್ ಬಡಿತಲ್ಲ 21 days ಕ್ಯೂರಿಂಗ್ ದೀವಲ್ ಸೊ ಅಂಚನೆ ಬೀಮ್ ಅಂತ ಹೇಳುತ್ತಾ ಮಿನಿಮಮ್ ಅದು 7 ದಿನ ಕಂಟಿನ್ಯೂಸ್ಲಿ ನೀರು ಪಾರ್ಡಪ್ಪ ಅಂಚನೆ ಕಾಲಮ್ ಮಾಡು ಬೀ ಮಾಡು ಒಂದು ಕೋಡೆ ಸ್ಟೆಟ್ರಿಂಗ್ ಹಾಕೊಂಡಕ್ಕ ಮರದ ಏನ ಸ್ಟೆಟ್ರಿಂಗ್ ಅದು ಸೈಡ್ ಬಾಟಮ್ ಹಾಕೋದಿತ್ತು. ಸೊ ಸೆಕೆಂಡ್ ಏನಂತ ಅದೇ ಪೋಲಿ ಅಂಚನೆ ಸ್ಲ್ಯಾಬ್ ಒಂದು ಮಂತಲ್ಲ ಐನ ಸೆಟ್ರಿಂಗ್ ದೆಪ್ಪರ ಪಂಡ ಒಂಜಿ ಮಿನಿಮಮ್ ಅಂಡ 1 week ಅಂಡ ಇದನ್ನ 14 days ಅಂಚನೆ ಕೊಡಪ್ಪ ಅಮ್ಮ ಎಲ್ಲೆಲ್ಲಿ ಏನಂತ ಬೀ ಮಾಡು ಕಾಲಮ್ ಮಾಡು ಸೆಕೆಂಡ್ ಡೇ ನಮ್ಮ ಏನ ರಿಮೂವ್ ಮಾಡ್ತೀವಿ ನಮ್ಮ ಬೋಡಪ್ 4-5 days ಕ್ಯೂರಿಂಗ್ ಮಾಡ್ಕೊಳ್ಳಿ ಅಂಚನೆ 20 ಇಂಚ ಗೋಣಿ ಪಾಡ್ನ ಸೊ ನೀರು ಪ್ರೊಸೆಸ್ ಜಾಸ್ತಿ ಇಪ್ಪುಂಡು ಸೊ ಅಂಚೆ ಗೋಣಿ ಆಡು ಅದಕ್ಕೆ ಚೂರು ಪ್ಯಾಕ್ ಮಾಡ್ತಾರೆ ಕ್ಯೂರಿಂಗ್ ಡೇಸ್ ಚೂರು ನಮ್ಮ ಕಾಲಮ್ ಅದು ಬೀಮ್ ಚೂರು ಸ್ಟ್ರೆಂತ್ ಅದು ಜಾಸ್ತಿ ಇಪ್ಪುಂಡು ಅಂಚೆ ನಾನಾ ಇಂಚರ ವೀಡಿಯೋಸ್ ಬರೋದಿಪ್ಪುಂಡು ಕನ್ಸ್ಟ್ರಕ್ಷನ್ ಬಗ್ಗೆ ಅಂತ ಬೇರೆ ವಿಷಯ ಅಂಚೆ ಜಾಸ್ತಿ ನೋಡಿದ್ರು ನನ್ನ ಪೇಜ್ ಫಾಲೋ ಅಂತ ಲೈಕ್ ಮಾಡಿ ಶೇರ್. ಥ್ಯಾಂಕ್ ಯು.